ಪುಸ್ತಕ ಅನಾವರಣ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕುಂದಾಪುರ. ವೀಕ್ಷಕರೇ, ಇವತ್ತು ಪ್ರಪಂಚ ಅನ್ನುವುದು ಇಂಟರ್ನೆಟ್ನಲ್ಲಿ ಮುಳುಗಿ ಹೋಗಿದೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿರುವ ವ್ಯಕ್ತಿಯು ಕೂಡ ಇನ್ನೊಂದು ಮೂಲೆಯಲ್ಲಿರುವ ವ್ಯಕ್ತಿಯನ್ನು ತನ್ನ ಕೈ ಬೆರಳುಗಳ ಮುಖಾಂತರವೇ ಸಂಪರ್ಕಿಸಬಹುದಾದಂತಹ ಸಂಪರ್ಕದ ಕ್ರಾಂತಿಯಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಸಮುದಾಯವನ್ನು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತಗೊಳಿಸದೆ ಅದರಿಂದ ಆಚೆಗೂ ಅವರನ್ನು ಸಂಪರ್ಕಿಸುವ ಒಂದು ಸಾಧನವಾಗಿ ವಿದ್ಯಾಕಲ್ಪಕ ವೆಬ್ಸೈಟ್ ಅನಾವರಣಗೊಳ್ತಾ ಇದೆ. ವಿದ್ಯಾಕಲ್ಪಕ ವೆಬ್ಸೈಟ್ ಇವತ್ತು ಕಾಶಿ ಮಠದ ಪುಣ್ಯಕ್ಷೇತ್ರದಲ್ಲಿ ಅನಾವರಣಗೊಂಡಿದೆ. ಅದರಲ್ಲೂ ಶ್ರೀ ದೇವರ ಗರ್ಭಗುಡಿಯ ಎದುರುಗಡೆ, ಅದರಲ್ಲೂ ಬಹಳ ವಿಶೇಷವಾಗಿ ಶ್ರೀ ಕೇಶವೇಂದ್ರ ತೀರ್ಥ ಸ್ವಾಮಿಗಳ ಮತ್ತು ಶ್ರೀ ಭುವನೇಂದ್ರ ತೀರ್ಥ ಸ್ವಾಮಿಗಳ ವೃಂದಾವನದ ಎದುರುಗಡೆಯೇ ಅನಾವರಣಗೊಂಡಿದೆ. ಆ ಅನಾವರಣವನ್ನು ಒಂದು ಝಲಕನ್ನ ನಿಮ್ಮ ಮುಂದೆ ನಾವು ತೋರಿಸ್ತೇವೆ. ಗೌಡ ಸಾರಸ್ವತ ಬ್ರಾಹ್ಮಣರ ಮೂಲ ಸರಸ್ವತಿ ನದಿ. ಸರಸ್ವತಿ ನದಿ ತೀರದಲ್ಲಿ ಬಾಳಿ ಬದುಕಿದವರು. ಅವರ ಹಿರಿಯರು ಮತ್ತು ಸ್ವಾಮೀಜಿಗಳು ವೇದ ಪಠಣವನ್ನ ಮಾಡುತ್ತಿದ್ದರು. ಸರಸ್ವತಿ ನದಿ ಬತ್ತಿ ಹೋದ ಸಂದರ್ಭ ಆ ನದಿ ತೀರದ ಜನರು ದೇಶದ ವಿವಿಧ ಭಾಗಗಳಿಗೆ ವಲಸೆ ಹೋದರು. ಇವತ್ತಿಗೂ ನಮ್ಮ ದೇಶದಲ್ಲಿ 4 ರಿಂದ 5 ರೀತಿಯ ಸಾರಸ್ವತ ಜನರು ಕಾಣಿಸಿಗುತ್ತಾರೆ. ಇದಕ್ಕೆ ಒಂದು ಉದಾಹರಣೆ ಎಂದರೆ ನಮ್ಮ ದೇಶದ ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರು ಒಬ್ಬ ಸಾರಸ್ವತರು. ಗೋವಾ ಅಂದರೆ ಕೊಂಕಣ ತೀರಕ್ಕೆ ಬಂದರು. ಇನ್ನು ಕೆಲವು ಸಾರಸ್ವತರನ್ನ ಪರಶುರಾಮ ಕೊಂಕಣ ತೀರಕ್ಕೆ ಕರೆತಂದ. ದ್ವಾರಕದಿಂದ ಬಂದವರಾದ್ರಿಂದ ಇವರನ್ನ ದ್ವರ್ಕೆ ಎಂದು ಕರೆಯುತ್ತಾರೆ. ಹಾಗೂ ಇವರು ಗೌಡ ಪ್ರದೇಶದಿಂದ ಬಂದವರಾದುದರಿಂದ ಅವರನ್ನ ಗೌಡ ಸಾರಸ್ವತ ಬ್ರಾಹ್ಮಣರು ಎಂದು ಕರೆಯುತ್ತಾರೆ. ಸರಸ್ವತಿ ತೀರದಿಂದ ವಲಸೆ ಬಂದ ನಂತರ ಇಂದಿಗೂ ಇವರ ಸಂಖ್ಯೆ ಹಲವೆಡೆ ಕಡಿಮೆಯಾದರೂ ಇವರನ್ನ ಕಾಪಾಡಿದ್ದು ಕುಲದೇವರು ಮತ್ತು ಮಠ ಪರಂಪರೆ ಎಂದರೆ ತಪ್ಪಾಗಲಾರದು. ಗೋವಾದಲ್ಲಿ ಪೋರ್ಚುಗೀಸರು ಇವರನ್ನ ಮತಾಂತರ ಮಾಡಲು ಯತ್ನಿಸಿದ ಸಂದರ್ಭದಲ್ಲಿ ಇವರ ಮನೆಗಳಿಗೆ ಬೆಂಕಿ ಹಾಕಿದಾಗ, ಮಹಿಳೆಯರ ಮೇಲೆ ದೌರ್ಜನ್ಯವೆಸಗಿದಾಗ, ಪವಿತ್ರ ಗ್ರಂಥಗಳನ್ನ ಕಾವ್ಯಗಳನ್ನ ನಾಶ ಮಾಡಿದಾಗ ಇವರು ದಕ್ಷಿಣ ಭಾಗಕ್ಕೆ ಎಂದರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕೇರಳದ ಕೊಚ್ಚಿಯವರೆಗೆ ವಲಸೆ ಹೋಗಿದ್ದಾರೆ. ಇದೇ ಈ ಜನಾಂಗದ ದೊಡ್ಡ ಇತಿಹಾಸ. ಇವರ ಹಿರಿಯರು ದೇವರಿಗೆ ಮತ್ತು ಶಿಕ್ಷಣಕ್ಕೆ ಸಮಾನ ಪ್ರಾಮುಖ್ಯತೆಯನ್ನ ನೀಡಿದ್ದಾರೆ. ಇವರು ನೆಲೆಸಿರುವ ಯಾವುದೇ ಊರಿನಲ್ಲಿ ಅಲ್ಲಿ ದೇವಸ್ಥಾನ, ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ್ದಾರೆ.
ಗೌಡಸಾರಸ್ಥ ಬ್ರಾಹ್ಮಣ ಸಮಾಜದ ವತಿಯಿಂದ ವಿದ್ಯಾಕಲ್ಪಕ ಎನ್ನುವ ವೆಬ್ಸೈಟ್ ಅನಾವರಣ ಕಾರ್ಯಕ್ರಮ ಕಾಶಿಮಠ ಬಸ್ರೂರಿನಲ್ಲಿ ನಡೆಯಿತು. विद्याकल्पक.com ताजे नावाचे बिगिनिंग सांगतं की विद्याकल्पक म्हणून विद्यादान करचे हज बदल दावनो हे एक संस्था प्रारंभ केल्या आमगेले नंदगोपाल शेणे मामान्यांनी सांगेले बंधू मित्रांन मेळनो कन्सल्टेटिव्ह कमिटी म्हणून कोरनो तांणी हे स्टार्ट केलेलें आसा. विद्याकल्पक.com आणि हे विद्ये बदल भुवनेंद्र स्वाम्याल चरणालगी येवन राबून ತಂಗೆಲ್ತೆ ವೃಂದಾವನಾಲಗಿ ತಂಗೆಲ್ತೆ महाचैतन्याला मागून या एक प्रारंभ करका हे प्रारंभ केल्यार हाजी सक्सेस कसं नाही म्हणून हांव आत्ताच तुमकां सांगिलां आसा उदाहरण तशींची ह्या विद्याकल्पक संघाचे .comचे मागणी कसं नाही म्हणल्यार दोन्ही उभय वृंदावनाक तशी इष्टदेव वरदराय वेंकटरमणालागी की ही संस्था ह्या रिती आजी अभिवृद्धी जावका की नेक्स्ट येवच्या दिवसांत हे विद्याकल्पक म्हणल्यार जनाक गोत्ता आसता तशी हांगेल निमित्ती सर्व जनाक खाली विद्या मात्र न्ही तांगेल मनात सुमार रीती जनाल साव करका म्हणाल मन आसा आनी कसकसल पुराय इच्छा पावताची जनाल साव करच्याक तांकां देवान इच्छा दिवका इच्छे वट्टू तांकां हें करची शक्ती वरा देवान दिवका म्हूण सांगून हांव दोन्ही उभय वृंदावनाचे महाचैतन्या पांय पडून विशेष जावन आतां सांगितलें की विद्याकल्पक.com म्हणून उद्घाटन बद्दल आमी देवाला मुखारी तशें वृंदावना मुखार राबिल्ले आसा जी हे कार्यक्रम आमच्या समाजाक एक प्रतिश्ठीत एक असो विशय म्हणून आमकां दिसता. आज काळांत आमगेल्या चेडवांक असल एक प्रयोजन मेळचें हें प्रयत्न आवश्यक म्हणून ह्या संदर्भात हांव सांगचें पावता. विशेष जावन केलें म्हणजे विद्या म्हणटना आमगेल्या स्वाम्यान तेदनाची हे विशयान आलोचना केल्या. हांगा एक बालकाश्रम स्थापन करून हांगा 34 जन चेडवांक 34 मेंबर्सांक उचित विद्याभ्यास तशींची वसन रातचें जेवण खाण पुरा स्वाम्यान दिल्लें आसा. हांगा चुकून भायर गेल्ले चेडवां विशेष रीती लायक पोजिशनार पावन आज तांणी आमी स्वाम्यान एक हांगा एक अवकाश करचे वचून आमकां लायक विद्या मेळ्ळी बुद्धी मेळ्ळी आमच्या हांगा रितीन पावल्याचें म्हणजे एक व्हड एक तांणी मनांत दवरलें आसा. तशें आजी हे उभय वृंदावना मुखार हांगा येवन हें देवाला प्रार्थना करून स्टार्ट केले कडेन म्हळ्यार प्रारंभ केले कडेन निर्विघ्नार मुखारसून चंदायर निर्विघ्नार कसं की आमी लेखीन आसा मनांत ते यशस्वी जावन मुखारसून हाचें प्रयोजन सगळे समाजाक विशेष जावन आमगे देशाक मेळटा तशी देवाना तशी उभय वृंदावनान अनुग्रह करता म्हणून ह्या संदर्भार हांव देवालय वृंदावना मुखार प्रार्थना करता. एक 5 महिने मागशी हांव एक
आमगेले युवजनाल खातीर कसलेंय एक कार्यक्रम आमी समाजांत नातील पळोवन दवरून घेवका म्हणलेलो उद्देशारी एक कसल करचें म्हूण एक चिके गोंदलार आशिल्लो कशी करचें हाका कसल एक स्पश्ट जावन एक मार्गदर्शन म्हाका कसलें दिसतलें ना म्हणटना हांगा ह्या वृंदावना येद्रा राबून येवन एक प्रार्थना करून गेलेलो तेन्ना म्हाका मुखारसून कशी वचका म्हणल्यार एक स्पश्ट जावन आशिल्लें एक मार्गदर्शन मेळ्ळें आनी विद्याकल्पक म्हणल्यार एक खाली इलेक्ट्रॉनीक डिजिटल मिडियार जावचे कार्यक्रम हे खंयचेय एक संस्थेक जेवो खंयचेय एक व्यक्तीक संबंध पाविल कार्यक्रम न्हय हांतू समाजाचे सर्व लोकांना ಒಟ್ಟು ಮೇಳ್ घेवन आमगेले चेडवांक कसलेय तांच्यान जावं तसले सगळे GSB समाजाचे कार्यक्रम जावका म्हणलेलो उद्देशारी ह्या वेबसायट आमी आरंभ केलेलो आसा आनी ह्या वेबसायटा मुखांतर सगळे लोकां आशिल्ले आमगेले GSB बांधवांक आमकां पावच्या जाता तशींच आमगेले सगळे लोकां आशिल्ले खंय खंय आमगेले गांवांत अगत्य आशिल्ले विद्याभ्यासा खातीर कसलेय एक सहाय्याचें अगत्य आशिल्लें चेडवांकय आमकां ह्या वेबसायटाक येवन तांगेले कसले अर्जी घालूं जाता म्हणल्यार उद्देशारी हे कार्यक्रम आरंभ केला हे सगळे GSB समाजाचे कार्यक्रम जावका म्हणल्यार एक सदुद्देशारी विद्याकल्पक.com म्हणल्यार एक वेहिकलांना आमगेल समाजाचे पुरो चेडवांक मागीर ह्या चेडवांक सहाय करता म्हण कोण आसाची तांकांय एक रीच जावतसले एक आज कार्यक्रम करता आसाची ह्या कार्यक्रमाचे कल्पन केलेल्या श्री C.A. नंदगोपाल मागीर ह्या कल्पने साकार जावो म्हणून देवाले मागताची स्वाम्याले मागताची आयज दिसांतू संकल्प करता आसाच्यांनी की हाजी निमित्त आमगेल समाजांतू जावका जाल्यार तशी पुरा चेडवांकय मागीर विद्ये खातीर कोण मुखारसून विद्याभ्यास करता म्हण आसाची तांकां मागीर तांकां सहाय दिवका म्हण कोण मुखार येवका म्हण आसाची तांकांय ಒಟ್ಟು जावतसले हे एक कार्यक्रम ह्यांतू सकड समाजांतू पुरो ಜನಕ್ಕೆ ಬರ್ ಜಾವಕ म्हण आमी देवाले मागता ಇದು ಪುಟ್ಟ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೊಮ್ಮೆ ವಿದ್ಯಾಕಲ್ಪಕ ಅನಾವರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವೀಗ ವಿದ್ಯಾಕಲ್ಪಕ ಅನಾವರಣ ಆಗಿರ್ತಕ್ಕಂತಹ ವೇದಿಕೆಯಲ್ಲಿದ್ದೇವೆ. ಈ ವೇದಿಕೆಯ ಮುಂದಿನ ಉದ್ದೇಶಗಳು ಗುರಿಯನ್ನು ಕಂಡ್ರೆ ಎಂಥವರಿಗೂ ಕೂಡ ಆಶ್ಚರ್ಯ ಆಗಬೇಕು. ಒಂದು ಸಮುದಾಯವನ್ನು ಇಡೀ ದೇಶವನ್ನು ಮುನ್ನಡೆಸುವ ಶಕ್ತಿಯಾಗಿ ರೂಪಿಸುವಲ್ಲಿ ಈ ವಿದ್ಯಾಕಲ್ಪಕ ಪರಿಕಲ್ಪನೆ ಕೆಲಸವನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಸಮುದಾಯದ ಅದರಲ್ಲೂ ವಿಶೇಷವಾಗಿ ಕೊಂಕಣಿ ಮಾತನಾಡ್ತಕ್ಕಂತಹ ವಿದ್ಯಾರ್ಥಿಗಳ ಒಂದು ಸೂಕ್ತವಾಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರುವಂತಹ ಪ್ರಯತ್ನವನ್ನು ಮಾಡಿದೆ. ಆ ಕಾರಣಕ್ಕಾಗಿಯೇ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಜೊತೆಗೆ ಹಲವಾರು ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನು ಜೊತೆಗೆ ಒಂದಷ್ಟು ಸ್ಪರ್ಧೆಗಳನ್ನು ಏರ್ಪಡಿಸುವ ಮುಖಾಂತರ ಅವರನ್ನು ಉತ್ತೇಜಿಸುವಂತಹ ಕೆಲಸವನ್ನು ಮಾಡಿದೆ. ಆ ಎಲ್ಲ ವಿಚಾರಗಳ ಕುರಿತು ಒಂದು ಕಂಪ್ಲೀಟ್ ಡೀಟೇಲ್ಸ್ ಇದೀಗ ನಿಮ್ಮ ಮುಂದೆ. ತದನಂತರ ಮಹಾಲಸ ನಾರಾಯಣಿ ಸಭಾಂಗಣದಲ್ಲಿ ವಿದ್ಯಾರ್ಥಿ ವೇತನ ವಿತರಣೆ ಹಾಗೂ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಿತು. ಕೊಂಕಣಿ ಭಾಷಿಕರಲ್ಲಿ ಸಾಹಿತ್ಯ ಅಭಿರುಚಿಯನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಕೊಂಕಣಿ ಕಥಾರಚನೆ, ಪದ್ಯರಚನೆಯಂತಹ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಜೊತೆಗೆ ಉನ್ನತ ವಿದ್ಯಾಭ್ಯಾಸ ಕೈಗೊಳ್ಳುವ ಅರ್ಹ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಸಂಪೂರ್ಣ ವೆಚ್ಚ ಭರಿಸುವ ವಿದ್ಯಾರ್ಥಿ ವೇತನ ಹಾಗೂ ಕೌಶಲ್ಯಾಭಿವೃದ್ಧಿ ಕಾರ್ಯಾಗಾರವೂ ನಡೆಯಿತು. ಇತಿಹಾಸಂತೂ ಪ್ರಸಿದ್ಧ ಬಸ್ಸು ದೇವ ಧರ್ಮಾचे होडे बहुत केंद्र से हांगा मस्त व्यवहार आसलो मस्त जन आशिल्ली जाल्यार काळाक मेळाली व्यवहार उण जालो जन उण जालें जाल्यार देवा दयेन गुरू
अंगाचे मातकी पुण्य असं म्हणजे विषय दर्शन कसं मिळाली. आज हे कार्यक्रमांचे एक दिव्य साक्षी म्हणून है. एक प्रेमचे नायक आहे. आज हे कार्यक्रम जायना असले तर प्रेम जन्म स्वामीने गुरुले देवाले प्रेम जाऊन आले त्यांनी त्या गावामध्ये कार्यक्रम केला. आता आईचे सगळे अध्यक्ष जाऊन असले मसूर जयंती सेवा संघाचे अध्यक्ष बी नशरत प्रभूनु वेबसाईट उद्घाटन केलेले आहे. हरिगुरु सेवा प्रतिष्ठानाचे श्री श्रीनिवास प्रभूनु मसूर काशी मठाचे व्यवस्थापक अध्यक्ष एक आणि एक अतिथी श्री श्रीधर कंपनी अशी श्री मालसा नारायणचे आडಳಿತ धर्मदर्शी डॉक्टर काशीनाथ पैलू विद्याकल्प कार्य संस्थेचे रूवारी श्री नंदगोपाल शिवणी राजेश कांपीन चार्टर्ड सुरेंद्र डॉक्टर विष्णुप्रभू तशी की या कार्यक्रमातून खूप सगळं स्किल डेव्हलपमेंट मनोज बघले आणि एक अतिथी जेव्हा नाही असेल चार्टर्ड अकाउंटंट गिरीधर कामत त्यांनी कन्व्हेनर क्षमता विश्ववादी दूर कोंकणी केंद्रात नाही असेल आणि बरी लोकांना मिळेल असं विशेष जाऊन आज फलानुभवी जय चंदू आनंद मस्त नाही असेल. ನಾವು ತುಂಬಾ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಹೇಳಿದ್ದನ್ನ ಕೇಳಿದ್ದೆವು. ಆದರೆ ಅಂತಹುದೇ ಒಂದು ಅಶರೀರ ವಾಣಿ ಜೂನ್ ತಿಂಗಳಲ್ಲಿ ಜಾಹೀರಾತಿನ ಮೂಲಕ ಕಾಣಸಿಕ್ಕಿತ್ತಂತೆ. ಅದುವೇ ವಿದ್ಯಾಕಲ್ಪಕ ಎನ್ನುವ ವಿದ್ಯಾರ್ಥಿ ವೇತನ ನಿಧಿ. ಇಂತಹ ನಿಧಿಯೊಂದು ಆರಂಭವಾಗಿದೆ, ಆಸಕ್ತರಿದ್ದಲ್ಲಿ ಸಂಪರ್ಕಿಸಿ ಎಂದು ಜಾಹೀರಾತು ಯಾವುದೇ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆ ನೀಡದೆ ಕೇವಲ ಇಮೇಲ್ ವಿಳಾಸದ ಮೂಲಕ ಸಂಪರ್ಕಿಸುವಂತೆ ಕೋರಿತು. ಮತ್ತೆ ಸ್ವಲ್ಪ ದಿನದ ನಂತರ ಅರ್ಜಿ ಹಾಕಿದವರಲ್ಲಿ ಅರ್ಹರ ಖಾತೆಗೆ ಹಣವನ್ನು ಜಮೆ ಮಾಡಲಾಗಿತ್ತು. ಇದುವೇ 108 ಮಕ್ಕಳ ಭವಿಷ್ಯಕ್ಕೆ ದಾರಿದೀಪವಾಗಲಿರುವ ವಿದ್ಯಾಕಲ್ಪಕ. ಪ್ರಧಾನಿ ನರೇಂದ್ರ ಮೋದಿಯವರ ಹೊಸ ಯೋಜನೆ ಡಿಜಿಟಲ್ ಇಂಡಿಯಾ ಆರಂಭ ಕೂಡ ಈ ಸಮಾಜದಲ್ಲಿ ಶುರುವಾಗಿದೆ ಎನ್ನುವುದು ನಿಜಕ್ಕೂ ಶ್ಲಾಘನೀಯ ಸಂಗತಿ. विद्याकल्पक कार्यक्रम खंयचेय मनशान समाजाचे दिवच्या मन आसपाक जाल्यार आमगेले तुमकां अर्दे भशेन शिक्षणाक अर्दे भशेन चलोवंक डायरेक्ट जावन दितात. विद्याकल्पक खंयचेय रिती दुड्ड घेवचे आनी दिवचे कार्यक्रम ना, नेर जावन मकान घेवचे कार्यक्रम. एकल्याक सांगचें म्हणून जाल्यार हाकेक एड्रेस ना, फोन नंबर ना म्हणून सांगलें. म्हळ्यार एक एड्रेस आशिल्ली म्हणल्यार कसं जाता म्हळ्यार केवळ एक स्थळां मारून सीमित जावन हें एक इलेक्ट्रॉनिक माध्यमार काम करचें देखून एकल्याक तुमी सांगता आसतलें सर्वकारी म्हणून सांगूं येता. वर्ल्डाचे खंयचेय जाग्यार तुमकां तांणी लॉग इन करून आमगे वेबसायट पळोवन ताका कसलें करून नासलें. आनी मुख्य विचार कसो म्हळ्यार आमगे मस्त संस्थे पळय स्कॉलरशीप प्रोग्राम करता आसाची चेडवांक स्कॉलरशीप दिल्ले तांकां कसलें एक मार्गदर्शन लागलां. तांकां एक सूक्त मार्गदर्शन जावप कसलें म्हळ्यार फिनिशिंग स्कूल सर्विसेस म्हळ्यार शिकून तांणी मुखार वतना आवटसायड वर्ल्डाक वतना तांकां ते फेस करचें जावं जाल्यार टॅलंट आसना म्हणून खातीर जावन विद्याकल्पक कार्यक्रमांतून आमी एक सॉफ्ट स्किल ट्रेनिंग कौशल्याभिवृद्धी कार्यक्रम आमी दवरलेले आसा. आमी हें एप्लिकेशन तेन्ना पळयलें एक सामाजीक बॅकग्रावंड कसो म्हळ्यार मस्त जनांक एक केलो नाही केलो आमगे समाजात एक आरोग्य समस्या निमित्त चेडवांक शिकवण तोंडार पडलेलो आसता देखून पुराय चेडवांक गेल्यार आवसूक आपसूक प्रत्येक जावन 1 लाख रुपयाचे आरोग्य विमा पॉलिसी विद्याकल्पक आमी काडटा आसाची ऑलरेडी काडलेलो आसा. आज तुमकां पोवन मेळनासता. आनी आमी आमगे समाजांत व्हड मनशाक आमकां पळोवचें मेळटा अशें. ते कितलो व्हड म्हळ्यार मोठ्या एकतर जावन हायटार वता
आमकां सांगच्याक बागेन येता आमगे GST मनीस म्हणून जाल्यार एक माड्याचें फल केवळ त्या माड्य वली मनशाक मात्र मेळटा म्हळ्यार त्या व्यक्तीला कसं ते समाजाक मेळटा जाल्यार ते खाली कुटुंबां मात्र सीमीत जावं आज आमकां माड्यावरी आशिल्ली व्यक्तित्व नाका आज आमकां एक वटवृक्षावरी आशिल्ल्या त्या वटवृक्षाक तुमी पळयात कितली 100 गंटलान पक्षी हे पळय जीवन कोणस ताजे सवटा म्हणून कितली जाण रडटात म्हणटना आज आमगे समाजाक त्या वटवृक्षावरी आशिल्ली व्यक्तित्व आशिल्ले जन असले म्हणून जाल्यार केवळ आमगेले तुमकां बरोबर तशें पळोवंक मेळटा आश्चर्य जायता सगळे विश्वभरी GST समाजा लोक आसचे ಒಟ್ಟು 10 ಲಕ್ಷ जन अंदाजे 10 ಲಕ್ಷ जन तांतूय आमचे 1500 खाली एक 5 जेव्हा 10% भितर म्हणटना 90% अशी आमकां कसले एखादी गती करूंक सादी ना आमगे आमकां या 90% जन अशी एका भाशेन एक श्रीमंती अशी जन आसचे पण आमकां विद्येंत आमी पारंगत जावन आसच आमकां कसले उण आसा जाल्यार करची म्हणून द्यावं आदी आमगेल्या बरमेच्या प्रधानीन एक सांगिल्लें स्लोगन पुरो गोंय तशा पुरो सबका साथ सबका विकास सबका साथ सबका विकास म्हळ्यार पूर्ण जगात मेन लेवल आशिल्लें इन्क्लुझिव्ह ग्रोथ केवळ एका व्यक्तीन माड्डसो वाडची न्ही पूर्ण जगात घेवन आशिल्लें इन्क्लुझिव्ह ग्रोथ आमकां जे देता ते देखून आज एक सबका साथ सबका विकास म्हळ्यार एक प्रधानी आशय खातीर म्हाका दिसता हे विद्याकल्प कार्यक्रम आमी खूब केला आनी मुखार सुद्दां दीस आमी एक व्हड वाटाक एक वटवृक्षावरी व्हड वाटाक एक चंदाय कार्यक्रम जावो म्हणून सांगून देवाला हांव मागून घेता सर्वे जाणां सुखी भव कसं म्हणून आनी ते गोतना क्लॅरिटी ना हांव कसले डिसायड करनी म्हणून लेखता कितें जालें
ಸಾರಸ್ವತ ವಿದ್ಯಾ ಸಮಾಜದ ವತಿಯಿಂದ ವಿದ್ಯಾಕಲ್ಪದ ಲೋಕಾರ್ಪಣೆ ಆಯಿತು. ಆಗಲೇ ನೀವು ನೋಡಿದ್ರಿ, ದೇವಸ್ಥಾನದಲ್ಲಿ ವಿದ್ಯುಕ್ತವಾಗಿ ಅದನ್ನು ಉದ್ಘಾಟನೆ ಮಾಡಲಾಯಿತು. ಈಗ ನಾವಿರುವಂಥದ್ದು ಮಹಾಲಸನಾರಾಯಣಿ ಸಭಾಂಗಣದಲ್ಲಿ. ಇದರಲ್ಲಿ ಬಹಳ ವಿಶೇಷವಾಗಿ ಈ ಸಮಾಜದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು, ಅದರಲ್ಲೂ ವಿಶೇಷವಾಗಿ ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂತಹ ಸಮಾರಂಭದಲ್ಲಿ ನಾವಿದ್ದೇವೆ. ಬನ್ನಿ, ಒಂದಷ್ಟು ಅರ್ಹ ವಿದ್ಯಾರ್ಥಿಗಳಿದ್ದಾರೆ, ಅವ್ರಗಳ ಜೊತೆ ಕೂಡ ಮಾತನಾಡೋಣ. ಆದರೆ ಅದೆಲ್ಲದರ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೊಮ್ಮೆ ವಿದ್ಯಾಕಲ್ಪಕ ಅನಾವರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹರಿಗುರು ಸೇವಾ ಪ್ರತಿಷ್ಠಾನದ ವತಿಯಿಂದ ವಿದ್ಯಾಕಲ್ಪಕ ಎಂಬ ಸಂಸ್ಥೆ ಶುರು ಮಾಡಲಾಗಿದ್ದು, ದೆಹಲಿಯಲ್ಲಿ ಆಶೀರ್ವಚನ ನೀಡಿದ ಸಂದರ್ಭ ಭುವನೇಂದ್ರ ಸ್ವಾಮೀಜಿಯವರ ವಿದ್ಯಾದಾನ ಮತ್ತು ಅನ್ನದಾನ ಮತ್ತು ವೈದ್ಯಕೀಯ ಸೇವೆಗಳನ್ನು ನೀಡಿದರೆ ಈ ಸಂಸ್ಥೆ ಅಭಿವೃದ್ಧಿಯಾಗುತ್ತದೆ. ಆ ದಿಸೆಯಲ್ಲಿ ಆರಂಭವಾದ ಸಾರಸ್ವತ ಸಾಂಸ್ಕೃತಿಕ ಭವನ ಇವತ್ತು ಅದರದೇ ಆದ ಪ್ರಸಿದ್ಧಿಯನ್ನ ಪಡೆದಿದೆ. ಸಾರಸ್ವತ ಸಂಸ್ಕೃತಿ ಭವನ ಬೆಳೆದು ನಿಂತ ರೀತಿಯಲ್ಲೇ ಇವತ್ತು ಈ ವಿದ್ಯಾಕಲ್ಪಕ ಎಂಬ ಸಂಸ್ಥೆಯನ್ನ ಸ್ವಾಮೀಜಿಗಳ ಚರಣಗಳಿಗೆ ವಂದಿಸಿ ಆರಂಭಿಸಲಾಯಿತು. त्याचे बेनिफिट तुम्ही कम्प्लिटली घेऊन तुम्ही एक पण तुमचे बेनिफिट झाल्यानंतर तुमचे एज्युकेशन झाल्यानंतर तुम्ही अर्निंग स्टार्ट कोर्सची तयारी करणं पडेल. हे दंड कसं दिलं ना आजी सेरून त्या दंड तुम्ही पास करायचं. ॲटलिस्ट 2 लोकांचा तुम्ही हेल्प करायचं. समाजात एक आम्ही समाजात एक मोड विषय आम्ही सुदीर्घ संरक्षणार्थून होळीचे संमेलन आशिल्लें. तशेंच संमेलन करची आमगे 2 वर्स मागची आमी सकाळाक पळोवन हे विशयान कसो योजना केली ती पुरा योजना घालून एक ग्राम सभा केली. आतां नंदगोपाल आमगेर उरलेलो आमगे समाज कशी जाली आमी सुरवे हा म्हणून मुखार सुटले. सभा कार्यक्रम धरल्यानंतर पुरो विसरता आमकां सगळ्यांक पत्तो आसना हांगा पुरा वय म्हणटात ते कसं आसो. आज विशेष जावन आमगे एक सूर्यार उदय जाला म्हणून सगळ्या समाजान चुकीत आसता. तशी नंदगोपाल मामाना एक सगळं सगळे कार्यक्रम करून आमगेर समाज बरो जावता, आमगेर चेडवांक शिक्षण मेळटा, आर्थीक दृश्टीन मातशें पडटा म्हणटाना हे कार्यक्रम तांणी दवरलेले आसा. सगळे समाज आपण जावन प्रथम हांव तांकां अभिनंदन सांगता तांगे टिमाक. तेन्ना कशें एक कसले कार्यक्रम म्हाका ज्या गुरू अनुग्रह म्हणटाना ते कार्यक्रमाक खंयच्या संदर्भात अडचण येना. ವಿದ್ಯಾಕಲ್ಪಕ.com ಎಂಬುದು GSP ಸಮಾಜಕ್ಕೆ ಹೆಮ್ಮೆಯ ವಿಷಯ. ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಇಂಥ ಒಂದು ಅವಕಾಶ ಸಿಕ್ಕಿರುವುದು ನಿಜಕ್ಕೂ ಶ್ಲಾಘನೀಯ. ಸ್ವಾಮೀಜಿಯವರ ಈ ಮೊದಲೇ ಯೋಚಿಸಿ ಸುಮಾರು 34 ಮಕ್ಕಳಿಗೆ ಬಾಲಕ ಆಶ್ರಮ ಎಂಬುದನ್ನು ಆರಂಭಿಸಿ ಮಕ್ಕಳಿಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸವನ್ನ ನೀಡುತ್ತಾರೆ. ಅಲ್ಲಿಂದ ಹೊರಬಂದ ಮಕ್ಕಳು ಇಂದು ಉನ್ನತ ಹುದ್ದೆಯಲ್ಲಿ ಕಾಣಿಸಿಗುತ್ತಿದ್ದಾರೆ. ಅದೇ ರೀತಿ ಈ ಸಂಸ್ಥೆಯು ಬೆಳೆದು ಜಗತ್ತಿನಾದ್ಯಂತ ಹೆಸರುವಾಸಿ ಆಗಲಿ ಎಂಬುದೇ ನಮ್ಮ ಆಶಯ. 5 ತಿಂಗಳ ಹಿಂದೆ ಯುವ ಜನರಿಗಾಗಿ ಯಾರು ಮಾಡದಂತಹ ಕಾರ್ಯಕ್ರಮವನ್ನ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಏನು ತೋಚದ ಸಂದರ್ಭ ಈ ದೇವಾಲಯಕ್ಕೆ ಬಂದು ಪ್ರಾರ್ಥನೆ ಸಲ್ಲಿಸಿದ ನಂತರ ಒಳ್ಳೆಯ ಮಾರ್ಗದರ್ಶಕರು ಸಿಕ್ಕಿ ವಿದ್ಯಾಕಲ್ಪಕ ಎನ್ನುವುದು ರೂಪುಗೊಂಡಿತು. ಇದು ಕೇವಲ ಒಂದು ಡಿಜಿಟಲ್ ಮೀಡಿಯಾದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ. ಇದು ಯಾವುದೇ ಸಂಸ್ಥೆಯಾಗಲಿ ವ್ಯಕ್ತಿಯಾಗಲಿ ಸಂಬಂಧಿಸಿದ ವಿಷಯವಲ್ಲ. ಇದರಲ್ಲಿ GSP ಸಮಾಜದ ಎಲ್ಲ ಜನರು ಒಟ್ಟು ಸೇರಿ ಮಕ್ಕಳಿಗೆ ಸಹಾಯ ಮಾಡುವಂತಹ ಒಂದು ವೆಬ್ಸೈಟ್.
ಜಿಎಸ್ಪಿ ಸಮಾಜದ ಎಲ್ಲ ಕಾರ್ಯಕ್ರಮಗಳು ಒಂದೇ ಕಡೆ ಬೇಕು ಎನ್ನುವ ಉದ್ದೇಶದಿಂದ ಈ ವೆಬ್ಸೈಟ್ ಅನ್ನು ಪ್ರಾರಂಭ ಮಾಡಲಾಗಿದೆ. ಈ ವೆಬ್ಸೈಟ್ನ ಮುಖಾಂತರ ಜಿಲ್ಲಾ ಕೊಂಕಣಿ ಬಾಂಧವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದ ಸಹಾಯವನ್ನ ಪಡೆಯಲು ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ಅರ್ಜಿಯನ್ನ ಸಲ್ಲಿಸಬಹುದು ಎನ್ನುವ ಉದ್ದೇಶದಿಂದ ವಿದ್ಯಾಕಲ್ಪಕಂ.com ಅನ್ನ ಆರಂಭ ಮಾಡಲಾಗಿದೆ. चांगल्या मार्ग आज ये सुरू केलेलं सर ही संस्था विशेष रूपात नाव घेतली विशेष त्यांना उपयोग जातलो मुखावेल पिढी विशेष उपयोग जातलो आणि तांकां मनान मजपूर आसा खाली विद्यादान मात्र न्ही मेडिकल एड पूरा तांकां मनान सर हे पुरा तांकां करता तांगे जो भी इच्छा सर ते इच्छेक समजावन तो परमात्मा आणि भुवनेश्वर स्वामी परिपूर्ण आशीर्वाद तांगे आसून तांगे इच्छेक समजालेली शक्ती को देव ಅನ್ನೋ ದೇವಲಕ ಮತ್ತು ಮಾಡಿದವರನ್ನು ನೆನೆಯದಿರುವುದು ಸಂಸ್ಕೃತಿಯನ್ನು ಮರೆತಂತೆ ಯಾಕೆ ಪುರಾ ಸ್ಟೂಡೆಂಟ್ಸ್ ಕಟ್ಟಿಗೆ ಬರಲ್ಲ ಹುಡುಗ ಕಾಸ್ತರಂದರೆ ಸಹಾಯ ಮಾಡಿದ್ದನ್ನು ಮತ್ತು ಮಾಡಿದವರನ್ನು ನೆನೆಯದಿರುವುದು ಸಂಸ್ಕೃತಿಯನ್ನು ಮರೆತಂತೆ ಕೃತಜ್ಞತೆ ಎನ್ನುವುದನ್ನು ಸುಸಂಸ್ಕೃತ ಮನುಷ್ಯನ ಮೊದಲ ಕೃತಜ್ಞತೆ ಎನ್ನುವುದು ಸುಸಂಸ್ಕೃತ ಮನುಷ್ಯನ ಮೊದಲ ಲಕ್ಷಣ म्हणजे तुम्ही केदारना या जो तुमका सहकार्याला या विषयात तुम्ही कोण तुमका सहकार्याला तांकां तुम्ही कृतज्ञ नाव सुद्धा नाव बदलले संस्कृती स्वर्गाला तुम्ही लाभ करू शकता फार सुंदर असा एक मोठा स्वामी घर गेले कडे जाम नंदगोपाल विचार काय मनुष्य विद्यार्थी काय करणार मग एक संदेश नाही ದೀಪ ಉಲ್ಲೇನ ದೀಪ ಮಾತಾಡುವುದಿಲ್ಲ ಆದರೆ ಅದರ ಬೆಳಕು ದೀಪದ ಪರಿಚಯ ಕೊಡುತ್ತದೆ ದೀಪ ಮಾತಾಡುವುದಿಲ್ಲ ಆದರೆ ಅದರ ಬದುಕು ದೀಪದ ಪರಿಚಯ ಕೊಡುತ್ತದೆ ತಶೀಸಿ ನಂದಗೋಪಾಲ್ ಶ್ರೇಯವರು ಹಾಗೂ ಅವರ ಬಳಗ ಒಳ್ಳೆಯ ಕೆಲಸ ಮಾಡುತ್ತಾ ಇರಲಿ ಆ ಕೆಲಸ ನಿಮ್ಮ ಪರಿಚಯವನ್ನು ನೀಡುತ್ತದೆ ಇಲ್ಲಿ ಕೆಲವು तुम्ही शक्ती इच्छा दोन्ही काय परमात्मा आणि आपल्या गुरु तुमचे मनात चांगले आशीर्वाद तुमच्या कंठला तुमच्या यशस्वी आम्ही प्रत्येक कार्य आम्ही तक्रार करत there is no substitute for hard work. We can even go on our CST student. We get a graduation with police time. Today, problems faced for them. We can answer on by again. Problems faced for them. Then CA Korea only said them. Can scholarship give that time Shikilas. त्या परिस्थितीत शिकून काढणं दृष्टीपायी आपल्याला काय म्हणे हार्ड वर्क पडला देवाला एक गणित जेवू का शिकवण जेवण गेलं मुखाचं जीवन प्रत्येक पेक्षा देवाला एक गणित जेवू त्या जेवणामध्ये एक प्रयत्न मिळाला उपयोग आमच्या समाज बांधवांना भाग्य मिळेल ಈ ಸಂಸ್ಥೆ ಉತ್ತರೋತ್ತರ ಬೃಂದಾವನ್ನು मैं समझते कि विद्यार्थी लायक देश विज्ञान मैं कार्यक्रम समाज बांधव
कामकाज अवकाश करून दिलेले विद्याकल्पक सदाय श्री सर्व सदस्यांना धन्यवाद ಇವತ್ತಿಲ್ಲಿ ಮಹಾಲಸ ಟೆಂಪಲ್ ಹಾಲಲ್ಲಿ ಇದು ವಿದ್ಯಾಕಲ್ಪಕ ಅಂತ ಒಂದು ಪ್ರೋಗ್ರಾಮ್ ಆಗಿದೆ. ಆ್ಯಕ್ಚುಲಿ ಈ ಸ್ಕಾಲರ್ಶಿಪ್ನ ಅವರು 1-2 months ಬ್ಯಾಕ್ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಬೇರೆ ಏನೂ ಕೇಳಲಿಲ್ಲ ನಮಗೆ, ಜಸ್ಟ್ ಇಮೇಲಿಗೆ ಒಂದು ನಮ್ಮದು ಮಾರ್ಕ್ಸ್ ಕಾರ್ಡೆಲ್ಲ ಕಳಿಸ್ಲಿಕ್ಕೆ ಹೇಳಿದ್ದಾರೆ. ಜಸ್ಟ್ ಸ್ಕಾಲರ್ಶಿಪ್ ಫಾರ್ಮ್ ಎಲ್ಲ ಕಳಿಸಿ ಅದರಲ್ಲಿ 100 ಮೆಂಬರ್ಸಿಗೆ ಹಾಗೆ ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಅವ್ರು ನಮ್ಮನ್ನು ಸ್ಕಿಲ್ ಡೆವಲಪ್ಮೆಂಟಲ್ಲಿ ಮುಂದೆ ತಗೊಂಡು ಹೋಗಬೇಕಂತ ಹೇಳಿ ಅವರು ನಮಗೆ ಕಾಂಪಿಟೇಷನ್ಸ್ ಎಲ್ಲ ಕಂಡಕ್ಟ್ ಮಾಡಿದ್ದಾರೆ. ಶಾರ್ಟ್ ಸ್ಟೋರಿ ಕಾಂಪಿಟೇಷನ್, ಹಾಗೆಯೇ ಕಾವ್ಯ ಬರೀಲಿಕ್ಕೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ. ನಮ್ಮ ಕೊಂಕಣಿ ಸಮಾಜಕ್ಕೆ ಮುಂದೆ ಹೋಗಬೇಕು ಅಂತ ಹೇಳಿ, ಕೊಂಕಣಿ ಭಾಷೆ ಯಾರು ಈಗ ಎಲ್ಲ ಇಂಗ್ಲೀಷ್ ಹಿಂದಿ ಎಲ್ಲ ಬಂದು ಯಾರೂ ಕೊಂಕಣಿ ಅಷ್ಟು ಮಾತಾಡ್ತಿಲ್ಲ, ಅದರಲ್ಲಿ ಕಾವ್ಯ ಬರೀತಿಲ್ಲ, ಶಾರ್ಟ್ ಸ್ಟೋರೀಸ್ ಬರೀತಿಲ್ಲ ಅಂತ ಹೇಳಿ ಅವರು ಆ ಪ್ರೋಗ್ರಾಮ್ ಮಾಡಿದ್ದಾರೆ. ಅದರಲ್ಲಿ ತುಂಬ ಜನ ಅವ್ರಿಗೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಬಿಕಾಸ್ ಅವರ ಪ್ರೈಸ್ ಅಮೌಂಟ್ ತುಂಬ ಒಳ್ಳೆ ಇದೆ. ಫಸ್ಟ್ ಪ್ರೈಸ್ 15,000, ಸೆಕೆಂಡ್ ಪ್ರೈಸ್ 10,000 ಮತ್ತು ಥರ್ಡ್ ಪ್ರೈಸ್ 5,000 ಇದೆ. ಸೊ ಅದನ್ನು ಅಟ್ಲೀಸ್ಟ್ ಅದಕ್ಕೆ ಅಟ್ರಾಕ್ಟ್ ಆಗಿ ತುಂಬ ಜನ ಬರೆದಿದ್ದಾರೆ. ಆ್ಯಂಡ್ ಹಾಗೆ ತುಂಬ ಇನ್ಫಾರ್ಮೇಷನ್ಸ್ ನಮ್ಗೆ ಸಿಕ್ಕಿದೆ. ನಮ್ಗೆ ಒಂದು ಇನ್ಫಾರ್ಮೇಷನ್ ಅದು ತುಂಬ ಯೂಸ್ ಬರುತ್ತೆ ನಮ್ಮ ಲೈಫಿಗೆ. ತುಂಬ ಎಲ್ಲ ನಮ್ಗೆ ಗೊತ್ತಿರಲಿಲ್ಲ ಹೇಗೆ ನಾವು ಮೂವ್ ಆಗಬೇಕು ಲೈಫಲ್ಲಿ ಅಂತ ಹೇಳಿ. ಬಟ್ ಇಲ್ಲಿ ಬಂದಿದ ಮೇಲೆ ಅವ್ರು ನಮ್ಗೆ ಅಂಥದ್ದು ಗೈಡೆನ್ಸ್ ಕೊಟ್ಟಿದ್ದಾರೆ. ಲೈಕ್ ಅವ್ರು ಹೇಳಿದ್ದಾರೆ, ಅವರು ಸ್ವಲ್ಪ ಕ್ಲಾಸಸ್ ಪ್ರೋಗ್ರಾಮ್ಸ್ ಎಲ್ಲ ಇಟ್ಟಿದ್ದಾರೆ, ನಾವು ಅದನ್ನು ಜಾಯಿನ್ ಆಗಿ ಒಂದು ಲೈಫಲ್ಲಿ ಮುಂದೆ ಹೋಗ್ಬೋದಂತ. ಸೊ ಇದು ಇವತ್ತಿನ ಪ್ರೋಗ್ರಾಮ್. ತುಂಬ ಒಳ್ಳೆ ಪ್ರೋಗ್ರಾಮ್ ನಮ್ಮ GSP ಸಮಾಜದವ್ರು ಮಾಡ್ತಾಯಿದ್ದಾರೆ, ವಿದ್ಯಾಕಲ್ಪಕ ಅನ್ನೋದು. ನಮ್ಮ ಫುಲ್ ಎಜುಕೇಷನ್ ಫೀಸನ್ನು ನೋಡ್ತಾ ಇದ್ದಾರೆ. ಹಾಗೆ ಇವತ್ತೊಂದು ಚಿಕ್ಕ ಕ್ಯಾಂಪ್ ಥರ ಒಂದು ನಡೆಸಿದ್ರು. ತುಂಬ ಡೀಟೇಲ್ ಎಜುಕೇಷನ್ ಬಗ್ಗೆ, ಮುಂದಿನ ಎಜುಕೇಷನ್ ಏನಂತ ಹೇಳೋದೆಲ್ಲ ಹೇಳಿಕೊಟ್ಟಿದ್ದಾರೆ. ಇದರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು ಪ್ರೋಗ್ರಾಮ್ ಇನ್ನೂ ಹೀಗೆ ನಡೀತಾ ಇರಲಿ. CA ನಂದಗೋಪಾಲ್ ಶೆಣೈ ಹಾಗೂ ಅವರ ತಂಡದವರು ಆರ್ಗನೈಸ್ ಮಾಡಿದಂಥ ಈ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ಯಶಸ್ಸು ಪಡೆದಿದ್ದು ನಮ್ಮ ಆರ್ಥಿಕ ಅಡಚಣೆ ಹೊಂದಿದಂಥ ವಿದ್ಯಾರ್ಥಿಗಳಿಗೆ ತುಂಬ ಸಹಾಯಕವಾಗಿದೆ. ಹಾಗೂ ಅವರ ಮುಂದಿನ ಕಾರ್ಯಕ್ರಮಗಳೆಲ್ಲವೂ ಯಶಸ್ಸಾಗಲಿ ಅಂತ ಈ ಮೂಲಕ ನಾನು ಅವರಿಗೆ ಹಾರೈಸುತ್ತೇನೆ. ವಿದ್ಯಾಕಲ್ಪಕಂ.com ಎನ್ನುವ ಹೆಸರಿನೊಂದಿಗೆ ನಮ್ಮ ಸಮಾಜದ ಮಕ್ಕಳಿಗೆ ಮತ್ತು ಆ ಮಕ್ಕಳಿಗೆ ಸಹಾಯ ಮಾಡಬೇಕು ಎನ್ನುವ ಮನಸ್ಸಿರುವವರಿಗೆ ಸುಲಭವಾಗುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ಈ ಯೋಜನೆ ಆರಂಭಿಸಿದ CA ನಂದಗೋಪಾಲ್ ಅವರ ಕಲ್ಪನೆ ಯಶಸ್ವಿಯಾಗಲಿ ಎಂಬುದೇ ನಮ್ಮೆಲ್ಲರ ಆಶಯ. ಗೋವಾದಿಂದ ಪೋರ್ಚುಗೀಸರ ದಬ್ಬಾಳಿಕೆಯಿಂದ ತಪ್ಪಿಸಿಕೊಂಡು ಧರ್ಮದ ರಕ್ಷಣೆಗಾಗಿ ಬಂದವರಿಗೆ ಆಶ್ರಯ ನೀಡಿದ ಊರು ಬಸ್ರೂರು. ಈ ಊರಿನಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ನಡೆಸಿಕೊಂಡು ಬಂದು ತುಂಬಾ ಅಭಿವೃದ್ಧಿಯನ್ನ ಹೊಂದಿದ್ದಾರೆ. ಬಸ್ರೂರಿನಲ್ಲಿ GSP ಸಮುದಾಯದ ಪ್ರಮುಖ 3 ಕುಲ ದೇವಾಲಯಗಳು ಇವೆ. ಗೋವಾ ದೇವಭೂಮಿಯಾದರೆ ಬಸ್ರೂರು ಪುಣ್ಯಭೂಮಿ. ಅದಕ್ಕಾಗಿಯೇ ಇಷ್ಟು ದೂರ ಬಂದು ಈ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಭಾರತ ಮಾತ್ರವಲ್ಲದೆ ವಿಶ್ವದಾದ್ಯಂತ ಮುಂದಿನ 10 ವರ್ಷದಲ್ಲಿ ಅತ್ಯಂತ ಮುಂದುವರಿದ ತಂತ್ರಜ್ಞಾನ ಬೆಳೆಯಲಿದೆ. ಮಾನವ ಶ್ರಮ ಕಡಿಮೆ ಮಾಡಿ ಯಾಂತ್ರೀಕರಣಕ್ಕೆ ಹೆಚ್ಚು ಒತ್ತು ನೀಡುವುದರಿಂದ ಲಾಭ ಹೆಚ್ಚಿರುತ್ತದೆ. ಆಗ ಚಿಕ್ಕ ಪ್ರಮಾಣದಲ್ಲಿರುವ ಕೆಲಸಗಳು ಇಲ್ಲವಾಗಬಹುದು ಅಥವಾ ಅವಕಾಶಗಳು ಕಡಿಮೆಯಾಗಬಹುದು. ಉನ್ನತ ಮಟ್ಟದ ಶಿಕ್ಷಣವನ್ನ ಪಡೆಯುವುದರಿಂದ ಯಾವುದೇ ಕಾಲದಲ್ಲಿಯೂ ನಿರುದ್ಯೋಗದ ಸಮಸ್ಯೆ ಬರುವುದಿಲ್ಲ. ಆದ್ದರಿಂದ ನಮ್ಮ ಯುವ ಜನತೆಗಾಗಿ ನಾವು ಯಾವುದಾದರೂ ಒಂದು ಹೊಸ ಯೋಜನೆಯನ್ನ ಹಮ್ಮಿಕೊಳ್ಳಬೇಕು ಎನ್ನುವ ಚಿಂತನೆಯನ್ನ ನಡೆಸಿ ಈ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದೇವೆ. ಸಮಾನ ಮನಸ್ಕರೆಲ್ಲರೂ ಒಟ್ಟು ಸೇರಿ ಚಿಂತನೆ ನಡೆಸಿದಾಗ ಮನಸ್ಸಿಗೆ ಬಂದ ಯೋಜನೆ ಎಂದರೆ ವಿದ್ಯಾಕಲ್ಪಕ. ವಿದ್ಯಾಕಲ್ಪಕ ಎನ್ನುವುದು ಯಾವುದೇ ವ್ಯಕ್ತಿಯಾಗಲಿ, ಯಾವುದೇ ಸಂಸ್ಥೆಯಾಗಲಿ, ಯಾವುದೇ ಟ್ರಸ್ಟಿಗಾಗಲಿ ಸಂಬಂಧಿಸಿದಲ್ಲ. ಇದು GSP ಸಮಾಜದ ಸಾಮಾಜಿಕ ಜಾಗೃತಿಯ ಕಾರ್ಯಕ್ರಮ. ಈ ವಿದ್ಯಾಕಲ್ಪಕದ ಮೂಲಕ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡಬಹುದು. ವಿದ್ಯಾಕಲ್ಪಕದ ಹಣವನ್ನ ತೆಗೆದುಕೊಳ್ಳುವ ಮತ್ತು ನೀಡುವ ಕೆಲಸವನ್ನ ಮಾಡುವುದಿಲ್ಲ. ಇದು ನೇರವಾಗಿ ಹಣವನ್ನ ವರ್ಗಾವಣೆ ಮಾಡುತ್ತದೆ. ಓದು ಮುಗಿದ ಬಳಿಕ ಮುಂದೇನು ಎನ್ನುವ ಪ್ರಶ್ನೆಗೆ ಈ ವಿದ್ಯಾಕಲ್ಪಕ ಉತ್ತರ ಕೊಡುವ ಪ್ರಯತ್ನವನ್ನ ಕೂಡ ಮಾಡುತ್ತದೆ.
ಇದರ ಜೊತೆಗೆ ಕೌಶಲ್ಯಾಭಿವೃದ್ಧಿ ಕಲೆಗಳನ್ನು ಪ್ರೋತ್ಸಾಹಿಸುವ ಮತ್ತು ಕಲಿಸುವ ಕೆಲಸವನ್ನ ಕೂಡ ಈ ವಿದ್ಯಾಕಲ್ಪಕ ಮಾಡುತ್ತದೆ. ಜಿಎಸ್ಬಿ ಸಮಾಜದಲ್ಲಿ ಕೆಲವರಿಗೆ ಆರೋಗ್ಯದ ಸಮಸ್ಯೆ ಇರುವುದರಿಂದ ಅವರಿಗೆ 1 ಲಕ್ಷ ರೂಪಾಯಿವರೆಗೆ ಆರೋಗ್ಯ ವಿಮೆ ಕೂಡ ಮಾಡಿಸುವ ಯೋಜನೆಯನ್ನ ವಿದ್ಯಾಕಲ್ಪಕ ಹೊಂದಿದೆ. ಈಗಾಗಲೇ ಈ ಯೋಜನೆಯನ್ನ ಜಾರಿಗೆ ತಂದಿದ್ದೇವೆ. ವಿದ್ಯಾಕಲ್ಪಕ ಎನ್ನುವುದಕ್ಕೆ ಹೆಸರಿಲ್ಲ, ಇದು ಒಂದು ವೆಬ್ಸೈಟ್ ಅಷ್ಟೇ. ಈಗ ಶುರು ಮಾಡಿದ ಈ ಸಂಸ್ಥೆ ವಿಶೇಷ ರೀತಿಯಲ್ಲಿ ಹೆಸರು ಗಳಿಸಿ ಒಂದಷ್ಟು ಜನರಿಗೆ ಸಹಾಯವಾಗಲಿ, ಮುಂದಿನ ಯುವ ಪೀಳಿಗೆಗೆ ತುಂಬಾ ಉಪಯೋಗವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸಮುದಾಯ ಬೆಳೆದು ಆ ದೇಶದ ಹಿತವನ್ನು ಕಾಯುವಲ್ಲಿ, ಆ ದೇಶವನ್ನು ಮುನ್ನಡೆಸುವಲ್ಲಿ ಆ ಸಮುದಾಯದ ಯುವ ಜನತೆ ಮುಂದೆ ಬರಬೇಕು ಅನ್ನುವಂಥ ದೃಷ್ಟಿಯಲ್ಲಿ ವಿದ್ಯಾಕಲ್ಪಕ ಅನ್ನುವಂಥ ಒಂದು ವಿಭಿನ್ನವಾಗಿರ್ತಕ್ಕಂಥ ಪ್ರಯೋಗವನ್ನು ಮಾಡಲಾಗಿದೆ. ಜೊತೆಗೆ ವಿದ್ಯಾಕಲ್ಪಕ ವೆಬ್ಸೈಟ್ನ ಮುಖಾಂತರ ಇಡೀ ವಿಶ್ವದಾದ್ಯಂತ ಇರತಕ್ಕಂಥ ಎಲ್ಲರನ್ನ ಕೂಡ ಒಂದೆಡೆ ಸೇರಿಸುವಂತಹ, ಒಂದೆಡೆ ಸಂಪರ್ಕಿಸಲು ಸಹಕಾರ ಮಾಡುವಂತಹ ಒಂದು ಉತ್ತಮ ವಿನೂತನ ಪ್ರಯೋಗವನ್ನು ಇಲ್ಲಿ ಮಾಡಲಾಗಿದೆ. ಸೊ ಈ ಪ್ರಯೋಗಕ್ಕೆ ಯಶಸ್ಸು ಸಿಗಬೇಕು. ಜೊತೆಗೆ ಇಲ್ಲಿ ಇವರು ಹಮ್ಮಿಕೊಂಡಿರ್ತಕ್ಕಂತಹ ವಿದ್ಯಾರ್ಥಿ ವೇತನ ಇರಬಹುದು, ಅದು ಸೂಕ್ತರಿಗೆ ತಲುಪುವ ನಿಟ್ಟಿನಲ್ಲಿ ಅವರು ಮಾಡಿರುವಂತಹ ಪ್ರಯತ್ನಗಳು ನಿಜಕ್ಕೂ ಶ್ಲಾಘನೀಯ. ಆ ಪ್ರಯತ್ನಗಳ ಮುಖಾಂತರ ಒಂದು ಸದೃಢ ಸಮಾಜ ನಿರ್ಮಾಣ ಆಗಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಇದು ಈ ಹೊತ್ತಿನ ವಿಶೇಷ ವಿದ್ಯಾಕಲ್ಪಕ ಅನಾವರಣ. ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ.